ಮಂಗಳೂರಿನ ಹೆಸರಾಂತ ಚಿನ್ನಾಭರಣ ಮಳಿಗೆಯಾದ ಜೋಸ್ ಆಲುಕಾಸ್ನ ವಾರ್ಷಿಕೋತ್ಸವದ ಪ್ರಯುಕ್ತ ಆಯೋಜಿಸಿದ್ದ ಪ್ರತಿದಿನ ಬಂಗಾರದ ನಾಣ್ಯ ಯೋಜನೆಯ ವಿಜೇತರಿಗೆ ಬಹುಮಾನ ವಿತರಿಸುವ ಕಾರ್ಯಕ್ರಮ ಬುಧವಾರ ನಡೆಯಿತು. ಗ್ರಾಹಕರಿಗೆ ಗುಣಮಟ್ಟದ ಚಿನ್ನಾಭರಣ ಒದಗಿಸುವಲ್ಲಿ ಹೆಸರು ಪಡೆದಿರುವ ಜೋಸ್ ಆಲುಕಾಸ್ನ ಮಂಗಳೂರಿನಲ್ಲಿರುವ ಮಳಿಗೆಗಳ ಸ್ಥಾಪನೆಯ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೆಯಿತು. ನಗರದ ಲೈಟ್ ಹೌಸ್ ಹಿಲ್ಸ್ನ ರಸ್ತೆಯ ಜೋಸ್ ಆಲುಕಾಸ್ ಮಳಿಗೆಯಲ್ಲಿ ಬಂಗಾರದ ನಾಣ್ಯದ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಖ್ಯಾತ ಬಹುಭಾಷಾ ನಟಿ ಚಿರಶ್ರೀ ಅಂಚನ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು. ಬಳಿಕ ಮಾತನಾಡಿದ ಅವರು, ವಿನೂತನ ವಿನ್ಯಾಸದ ಸ್ವರ್ಣಾಭರಣಗಳು ಇಲ್ಲಿ ಲಭ್ಯವಿದ್ದು ಅತ್ಯಪೂರ್ವ ಸಂಗ್ರಹ ಲಭ್ಯವಿದೆ ಎಂದು ಹೇಳಿದ್ರು. ಫೇವ್ರೆಟ್ ಸ್ಟೋರ್ ಲೈಕ್ ಬಂದಾಗನೇ ಒಂಚಿ ಫ್ಯಾಮಿಲಿ ಲೆಕ್ಕ ಫೀಲ್ ಆಗ್ಬೋಡಿಂಗ್ ಬಿಕಾಸ್ ಮಾತಾ ಸ್ಟಾಫ್ ಒಪ್ಪಡ ಲೈಕ್ ಪ್ರಶಾಂತ್ ಉಲ್ಲೇರ್ ರಾಕೇಶ್ ಅಂಚನೆ ಮುಲ್ಪದ ಮ್ಯಾನೇಜರ್ ಕ್ಲೇಟು ಮಸ್ತ್ ಕ್ಲೋಸ್ ಉಲ್ಲೇರ್ ಮಸ್ತ್ ಖುಷಿ ಹಾಕೊಂಡು ಮಾತಾಡ್ತಾರೆ ಮಸ್ತ್ ಕಲೆಕ್ಷನ್ ಉಂಡು. ಸೊ ನಿಮಗೆ ಲೈಕ್ ಶಾಪಿಂಗ್ ಮಾತಾ ಮಲ್ಪರತ್ತಲ್ಲ ಮಾತೆಲ್ಲ ಜೋಸ್ ಆಲುಕಾಸ್ ಬರ್ತದೆ ಶಾಪಿಂಗ್. ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಜಾನ್ ಆಲುಕಾರ್ ಅವರು ವಿಜೇತರಿಗೆ ಬಂಗಾರದ ನಾಣ್ಯಗಳನ್ನು ವಿತರಿಸಿದ್ರು. ತದಬಳಿಕ ನಟಿ ಚಿರಶ್ರೀ ಅಂಚನ್ ಅವರ ಸಹೋದರ ಚಿರಂಜೀವಿ ಅಂಚನ್ ಮಾತನಾಡಿ, 10 ವರ್ಷಗಳಿಂದ ಜೋಸ್ ಆಲುಕಾಸ್ ಮಳಿಗೆಗೆ ಭೇಟಿ ನೀಡುತ್ತಿದ್ದೇನೆ. ಗ್ರಾಹಕರಿಗೆ ಉತ್ತಮ ಸೇವೆಯನ್ನ ನೀಡುತ್ತಿದ್ದಾರೆ ಎಂದು ಹೇಳಿದ್ರು. ಜೋಸ್ ಆಲುಕಾಸ್ ಎಂಕ್ಲೆಗೆ ಒಂದು ಫ್ಯಾಮಿಲಿ ಲೆಕ್ಕ ಆಗ್ಬೋದು. ಯಾಕಂದ್ರೆ 10 ವರ್ಷದಿಂದ ಎಂಕ್ಲೆಗೆ ಬರೋದು ಜೋಸ್ ಆಲುಕಾಸ್ ಒಂದು ಸ್ಪೆಷಾಲಿಟಿ ಬಂದ ಒಂಜಿ ಪೊಗ್ಗುನಾಗ ಆ ಪಿರಿಯಡ್ ಪತ್ತಿನ ಎಂಕ್ಲೆಗೆ ಒಂದು ಸ್ಮೈಲಿಂಗ್ ಫೇಸ್ ಇಡಕ್ಕೆ ವೆಲ್ಕಮಿಂಗ್ ಮಾಡ್ತಿದ್ದ. ಯಾಕಂದ್ರೆ ಮ್ಯಾನೇಜರ್ ಒಪ್ಪಾಡು ಸ್ಟಾಫ್ ಒಪ್ಪಾಡು ಏರ್ ಒಪ್ಪಾಡು ಆ ಫ್ರೆಂಡ್ಲಿ ఉండేది. ಯಾಕಂದ್ರೆ ಕ್ವಾಲಿಟಿ ಆಫ್ ಸರ್ವಿಸ್ ಎಂಕ್ಲೆಗೆ ಭಾರಿ ಖುಷಿ ಆಗ್ಬೋದು. ಸೊ 10 ವರ್ಷದ నుంచి ಎಂಕ್ಲೆ ಬೇರೆ ಮಾಡಿ ಎಗ್ಲ ಒಂದು ಜೋಸ್ ಆಲುಕಾಸ್ಗೆ ಬರೋದು. ಸೊ ಅಕ್ಕಲ್ಲಿ ಇಂಚಿನೇ ಅಕ್ಕಲ್ಲ ಸರ್ವಿಸನ್ನು ಕಂಟಿನ್ಯೂ ಮಾಡ್ಕೊಂಡು ಒಂದ್ಸತಿ ನಾಣ್ಯ ಸಿಕ್ಕಿರುವುದು ತುಂಬಾ ಖುಷಿಯಾಗ್ತಿದೆ ಎಂದು ಬಂಗಾರದ ನಾಣ್ಯ ವಿಜೇತರಾದ ಓಝಲ್ಡ್ ಲೋಪೋ ಹೇಳಿದ್ರು. ಮೊನ್ನೆ ನಾನೊಂದು ಚಿನ್ನದ ಉಂಗುರವನ್ನು ತೆಗೆದುಕೊಂಡಿದ್ದೆ, ಅದಕ್ಕೆ ಹಣ ಸಿಕ್ಕಿದೆ. ಸಂತೋಷ ಆಗ್ತದೆ. ಏರಿಯಾ ಮ್ಯಾನೇಜರ್ ಬಿಜು ಟಿಎಲ್, ಮ್ಯಾನೇಜರ್ಗಳಾದ ಅಗಸ್ಟಿನ್ ಕೆಪಿ, ಗ್ಲಿಂಟೋಝೋನಿ ಉಪಸ್ಥಿತರಿದ್ದರು. ಜೋಸ್ ಆಲುಕಾಸ್ನಲ್ಲಿ ನೂತನ ವಿನ್ಯಾಸದ ಮೆಹಫಿಲ್ ಸ್ವರ್ಣಾಭರಣ ಹಾಗೂ ವಜ್ರಾಭರಣಗಳ ಅಪಾರ ಸಂಗ್ರಹ ಹೊಂದಿದ್ದು ವಿಶೇಷ ರಿಯಾಯಿತಿ ಲಭಿಸಲಿದೆ ಎಂದು ಸಂಸ್ಥೆ ಪ್ರಕಟಣೆಯಲ್ಲಿ ತಿಳಿಸಿದೆ. ನಾಗೇಶ್ ಕಾವೂರು, ವಿಪೋ ನ್ಯೂಸ್ 24/7 ಮಂಗಳೂರು.